ಅಂತಾರಾಜ್ಯ ಅಕ್ರಮ ಮರಳು ಸಾಗಾಟ ತಡೆಗೆ ಕ್ರಮ ತೆಗೆದುಕೊಳ್ಳಲಾಗುವುದು. ಗಡಿ ಪ್ರದೇಶದಲ್ಲಿ ಅಕ್ರಮ ಮರಳು ಸಾಗಾಟ ತಡೆಗೆ 196 ಸಿಸಿ ಕ್ಯಾಮೆರಾ ಅಳವಡಿಸಲು ಸೂಚಿಸಲಾಗಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆಯ ಸಚಿವ ಸಿಸಿ ಪಾಟೀಲ್ ತಿಳಿಸಿದ್ದಾರೆ. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ 15 ದಿನಗಳ ಒಳಗೆ ಮರಳು ತೆಗೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಗುರುತಿಸಲಾದ 30 ಬ್ಲಾಕ್ಗಳಲ್ಲಿ ಮರಳು ತೆಗೆಯಲು ಅನುಮತಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳು 100 ಲೋಡ್ ಔಟ್ ಆಫ್ ಕರ್ನಾಟಕ ಬಾರ್ಡರ್ ಹೋಗಿದ್ದನ್ನು ವಾಪಸ್ ತಂದಿದ್ದಾರೆ. ಇಟ್ ಇಸ್ ಅ ಹಿಸ್ಟ್ರಿ ಇನ್ ಕರ್ನಾಟಕ ಸ್ಟೇಟ್. ಮರಳು ಇಟ್ ಈಸ್ ಹಿಸ್ಟ್ರಿ ಇನ್ ಕರ್ನಾಟಕ ಸ್ಟೇಟ್. ಅದರ ಜೊತೆಗೆ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟೇವೆ, ಎಚ್ಚರಿಕೆಯನ್ನು ಕೊಟ್ಟೇವೆ. ಕೇರಳಕ್ಕೆ ಇನ್ನು ಮುಂದೆ ಇಲ್ಲಿಗೆಲ್ಲ ಹೋಗಬಾರ್ದು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಅವ್ರಿಗೇನು ಮೆನ್ ಆ್ಯಂಡ್ ಮೆಟೀರಿಯಲ್ ಬೇಕಾಗೈತಿ ಅದನ್ನು ನಮ್ಮ DMF ಫಂಡಿಂದ ಕೊಡ್ತೇವೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡುವಂಥ CCTV ಕ್ಯಾಮ್ರಾಗಳನ್ನು ಹಾಕ್ತೇವೆ. ಐ ಹೋಪ್ ವಿಲ್ ಕಂಟ್ರೋಲ್ ದ ಥಿಂಗ್ಸ್. 196 ಪಾಯಿಂಟ್ಸ್ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ಕ್ಯಾಮ್ರಾಸ್. 196 ಕ್ಯಾಮ್ರಾಸ್ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್. 5 ವರ್ಷ ಮೇಂಟೆನೆನ್ಸು. ಯಾವ ಒಳ್ಳೆ ಕೆಲಸವನ್ನು ಮಾಡಿದ್ಮೇಲೆ ಈ ಗಣಿಗಾರಿಕೆಯಿಂದ ಕೆಲವು ರಸ್ತೆಗಳು ಹಾಳಾಗಿದ್ದಾವೆ. ಯಾವ ಗಣಿಬಾಧಿತ ಪ್ರದೇಶಗಳ ರಸ್ತೆ ಹಾಳಾಗಿದ್ದಾವೆ, ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ದಿಂದ ಆ ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಸಹಿತ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅದೊಂದು ಕಮಿಟಿ ಇರುತ್ತೆ.